ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮ ಪಂಚಾಯತಿಗೆ ಇವತ್ತು ಮಂಗಳೂರು ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ದಾಳಿ ನಡೆಸಿ ಗ್ರಾಮ ಪಂಚಾಯತ್ನ ಪಿ ಡಿ ಒ ಆಗಿರುವಂಥ ಮಹೇಶ್ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಸಮೀಪದ ವಸಂತರಾವ್ ಎನ್ನುವರಿಗೆ ಕೌಕ್ರಾಡಿ ಗ್ರಾಮದಲ್ಲಿ ಜಮೀನಿದೆ. ಅದಕ್ಕೆ 9/11 ಮಾಡಲಿಕ್ಕೆ ಬೇಕಾಗಿ ಅವರು 2017ರಲ್ಲಿ ಕೌಕ್ರಾಡಿ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದರು ಎಂಬ ಮಾಹಿತಿ ಸಿಕ್ಕಿದೆ. ಅದರ ನಂತರ ಅವರು ಮತ್ತೆ ವಾಪಸ್ 2020ರಲ್ಲಿ ಸಹ ಅರ್ಜಿ ಸಲ್ಲಿಸಿದರು. ಅವರ ಆ 9/11 ಅರ್ಜಿಯ ಯಾವುದೇ ಫಾಲೋಅಪ್ ಆಗಿರಲಿಲ್ಲ. ಆ ಬಳಿಕ ಅವರು ಜೂನ್ 20ರಂದು ಮತ್ತೆ ಪಿ ಡಿ ಒ ಕಚೇರಿಗೆ ಬಂದು ಮತ್ತೆ ಆ 9/11 ಬಗ್ಗೆ ವಿಚಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಿ ಡಿ ಒ ಅವರು 20,000 ರೂಪಾಯಿ ಲಂಚಕ್ಕೆ ಡಿಮಾಂಡ್ ಮಾಡಿದ್ದಾರೆ ಎಂಬಂಥ ಮಾಹಿತಿ ಸಿಕ್ಕಿದೆ. ಆ ಮಾಹಿತಿಯಂತೆ ಅವರು ವಸಂತರಾವ್ ಅವರು ಮಂಗಳೂರು ಲೋಕಾಯುಕ್ತ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದರು. ಅವರು ಇವತ್ತು ಕೌಕ್ರಾಡಿ ಪಂಚಾಯತ್ನ ಕಚೇರಿಗೆ ಬೆಳಿಗ್ಗೆ 11 ಗಂಟೆಗೆ ದಾಳಿ ನಡೆಸಿ ಪಿ ಡಿ ಒ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸುಮಾರು ಸಂಜೆ 4 ಗಂಟೆ ತನಕವೂ ಪ್ರೊಸೀಜರ್ ಮಾಡಿ ಇಲ್ಲಿ ದಾಖಲೆಗಳನ್ನೆಲ್ಲ ಪರಿಶೀಲನೆ ನಡೆಸಿದ್ದಾರೆ. ಈಗಾಗಲೇ ಅವರನ್ನು ಕಸ್ಟಡಿಗೆ ತಗೊಂಡಿದ್ದಾರೆ. ಲೋಕಾಯುಕ್ತ ದಾಳಿಗೆ ಸಂಬಂಧಿಸಿದಂತೆ ದೂರು ಕೊಟ್ಟಿರುವಂಥ ವಸಂತರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಅಂತ ಕೇಳೋಣ ಅವರಲ್ಲಿ. ನಾನು 2017 9/11 ಖಾತೆ ಬದಲಾವಣೆ ಬಗ್ಗೆ ಅರ್ಜಿ ಬರೆದಿದ್ದೆ. ಐದು ಪಕ್ಕ ಇಂಕದಾಲ ಆಯ್ತು ಖಾತೆ ಬದಲಾವಣೆ ಮಲ್ತಿದ್ದೀರಿ. ಐದು ಪಕ್ಕದ ಹಣವಂಡ 21 13/1/21 ವಾಪಸ್ ಅರ್ಜಿ ಬರೆಯ ರೆಡ್ ಖಾತೆ ಆಯ್ತ ಬಗ್ಗೆ 500 ರೂಪಾಯಿ ಖಾತೆ ಬದಲಾವಣೆ ಬೀಸಿ ಕಟ್ಟಿದೆ. 9/11 ಬಗ್ಗೆ 100 ರೂಪಾಯಿ ಕಟ್ಟಿದೆ. ಅಂಡ್ ಇನಿ ಮುಟ್ಟಲ್ಲ ಇನ್ನು ಖಾತೆ ಬದಲಾವಣೆ ಆಗ್ತಿದ್ದೆ. ಆನಿ 21 ಅರ್ಜಿ ಕೊಡ್ದು 1-2 ತಿಂಗಳು ಅನ್ನಗೆ ಪಿ ಡಿ ಒ ಬಂಡೇರು ಅವು ಮೂಲ ಆಪುಜಿ ಬೇತಕ್ಕೆ ಗುಡ್ಲಾ ಬೋರ್ಡು 7,000 ರೂಪಾಯಿ ಆಪುಡು. ನಾನು ದುಡ್ಡು ಕೊರ್ಜಿ ಅವು ಅಪ್ಪಣ್ಣಜಿ ತೂಕ ಹೇಳ್ಬೇಕು ಅಂತ ಸಮಯ ಬೇಕು. ಕೂಡ ಕೇಂಡಾಗ ನಾನು ಹೇಳ್ತೇರಿ ಇಂಕ ಹಿಂಬರ ಕೊಡ್ತಿದ್ದೀರಿ ಅರ್ಜಿ ಕೊರ್ನಾಗ 2 ಕಾಪಿ ದೀನೇಕು 1 ಕಾಪಿನ ಬರ್ತು ಪಡ್ದೇರಿ ಹಿಂಬರೆಲ್ಲ ಕೊರ್ಜೇರಿ ಹಿಂದೆತ್ತಲ್ಲ ಕೊರ್ಜಿ ಪಂಚಾಯತಿ ಕಣ್ಣ ದುಡ್ಡನ್ನ ಕಟ್ಟದೇರಿ. 5 ಪಕ್ಕ 1-2 ತಿಂಗಳು ಬಿಡ್ದು ಬೆಳ್ತಂಗಡಿದ ಸಬ್ ರಿಜಿಸ್ಟರ್ ಆಫೀಸರಿಗೆ 6 ಲೆಟ್ರ್ ಕೊರಿ ಎನ್ನಗ ಇಟ್ಟು ಕೊಣಪೋದು 6 ಕೊಡ್ಲೆ ಲಾಗಿನ್ ಆವಡು 5 ಪಕ್ಕ ಆಂಡತ್ತೇನು ಅವರ ಅಲ್ಲೆಲ್ಲ ಅರ್ಜಿದೆ ತೊಂದು ಜೇರು ಎನ್ನ ಹಿಡ್ದು ಬೇರೆ ಫೋನ್ ಇಡು ಅಂಡೇರು ಹೊಸ ಅರ್ಜಿದೆ ತೊಂದು 9/11 ಮಲ್ತು ಕೊಡ್ಲೇನು ಅಂಡಲ್ಲ ಬೇರೆ ಮಲ್ತು ಕೊರ್ಜೇರು. ನಾನು ತಾಲೂಕು ಪಂಚಾಯತಿ ಬರೆಯ ಅಲ್ಪಡ್ದಲ್ಲ ಇಂಕದಲ್ಲ ಪ್ರಯೋಜನ ಆಯ್ತು. ಫೋನ್ ಇಡು ಬಂಡೇರಿ ಪಂಚಾಯತಿ ಬೋಲೆ ಮಲ್ತು ಕೊರ್ಪೇರಿ ಎಂದು ಇಜ್ಜಿ ಇಂಬೆರಡು ಮಲ್ಲು 10 ಕೆಂಡ ಇಂಬೇರು ಮಲ್ಪಿದ್ದಾರೆ ದುಡ್ಡು ಒಂಜಿ ಬೇಡಿಕೆ ಒಂದಿತ್ತೀರಿ 7,000 ಬರಲಿ ಎಂದು ಬುಡಿಯ ಖಾತೆ ಪಕ್ಕ ರಾಜ್ಯಕ್ಕೆ ಬಕ್ಲಿರಡ ಪೂರ ಕೆಣ್ಪಾಯ ಇಂಬೇರು ಮಲ್ಪನೆ ಇಜ್ಜಿ ವಾಪಸ್ ಕೂಡ ಮುರಾಣಿ 5 ತಾರೀಕು ಬತ್ತೆ ಅಂಚ ಮಲ್ತು ಕೊರ್ಪರದಾಯ್ತ ಅನ್ನ ದುಮುದ ಪೂರ ಬಿಡ್ಲೆ ಅನ್ನ ಕಂಪ್ಲೇಂಟ್ ಪೂರ ಕೊರ್ತೆ ಏನು ಪೂರ ಬಿಡ್ಲೆ ಇತ್ತ ಮಲ್ತು ಕೊರ್ಲೆ ಬಂಡ ಆ ಉಲಾಯಿ ಪೋದು ಕುಲ್ಲಾಯರು ಇತ್ತ ಮಲ್ಪಡಂಡ 20,000 ರೂಪಾಯಿ ಆಪ ಮಂಡಿ. ಹಾಂ ಸರಿ ಬೊಕ್ಕದಾಯ್ತು ಹೆಂಗ್ಲ ಆವಡತ್ತ 20,000 ರೂಪಾಯಿ ಕೊರ್ಪೆನ್ನು ಅಂಡೆ ಇಂದೇನು ಪೂರ ಪಾತೆರ್ನಾಗ ರೆಕಾರ್ಡ್ ಮಲ್ತೊಂಡೆ 2ನೇ ಸರ್ತಿಲ್ಲ ಬತ್ತೆ ಅಪ್ಪಗ ಫಸ್ಟ್ದ 20,000 6 ಪಣ್ಣಗ ಬಂಡೇರು 15 ಬೋಡು 5 ಪಕ್ಕ ತಿಕ್ಕು ಅದು 15 ಬುಡ್ದು ಬಂದಾಗೆಲ್ಲ ರೆಕಾರ್ಡ್ ಅಲ್ಲ ಆತಜ್ಜಿ ಅವು ದುಡ್ಡು ಕೊಡ್ತೀಯಾರತ್ತ ಅಂಚಾರೆ ಅನ್ ಮಲ್ತಿಜ್ಜಿ ಅಪ್ಪಗ ಏಪ ದುಡ್ಡು ಕೊಡು ದುಡ್ಡು ಏಪ ಬಂಡಲ್ಲ ಅಪ್ಪಗ 1 ವಾರದಲ್ಲೇ 5 ದಿನ ಅಂತಲೇ ಮಲ್ತು ಕೊರ್ಪೆ ಅಂಡೆ ಇಲ್ಲ ರೆಕಾರ್ಡ್ ಆತು 5 ಪಕ್ಕ ಕೂಡ 1 ದಿನ ಬತ್ತೆ ಕೂಡ 25ಗೆ ಬತ್ತೆ ಬಂದಾಗ ಮುಗಿಲು ಇಜ್ಜಾಂಡು ಕಡಬ ಮೀಟಿಂಗ್ ಬರ್ತೀರಿಂದ ವಾಪಸ್ ಇನಿ ಬಲ್ಪು ಬರ್ತದೆ ಈರ ಪಣ್ಣೆ ನಾನು ಕೊಣತ್ತದೆ ದೆತ್ತಂಡು ಮರ ಕೊರಡಾಯ್ತು ತೆಗಂಡೆ ಸರಿ ಕೊರಲೆ ಬಂಡೇರು ದುಡ್ಡು 20,000 ದೆತ್ತೆ 6 ಕೊರ್ರ ಮನಾಗ ಪುಸ್ತಕದ ಮೇಲ್ಪುಟ ದೆತ್ತರು ಮೂಲ ದೀಲೆ ಬಂಡೇರು ಅಲ್ಲಿ ದೀಯೆ ಸೀದಾ ಬತ್ತೆ ಇವಾಗ 10 ಬರ್ದು ಬಂಡೆ ಕೊರ್ದಾಂಡು ನಾ ಬಲ್ಲೆ ಅಂಚೆ ಮುಕ್ಳು ಬತ್ತೆ ಲೋಕಾಯುಕ್ತದಾಗಲಿ ಬತ್ತೆ ಲೋಕಾಯುಕ್ತಗಿರು ಏಪ ಕಂಪ್ಲೇಂಟ್ ಮಾಡ್ತಾರೆ. ಲೋಕಾಯುಕ್ತಾಗ 5 ತಾರೀಕು ಪೇಪರ್ ಪೂರ ಹಾಕಲ ಒಂದು ಬರಂದಿತ್ತು ಇನ್ನು ಸುಳ್ಳಿಯಾಗ ಬರ್ಪೋ ಪುತ್ತೂರು ಬರ್ಪೋ ಬೆಳ್ತಂಡಿ ಬರ್ಪೋ ಒಂದು ಅಪ್ಪಗೆ ಅನ್ನ ದುಂಬೆ ನಂಬರ್ನ ನೋಟ್ ಮಲ್ತಿತ್ತೇನೆ ಆ ನಂಬರ್ ತೂದು ಹಾಕ್ಲೆ ಫೋನ್ ಮಲ್ತೇನೆ ಬಲ್ಲೆ ಇದೆ ಪಾತೆರ್ಗ
ಇದು 2017 ಫಸ್ಟ್ ಕೊಡ್ದಿತ್ತು. ಅಂದನ್. ಐದು ಬುಕ್ 2020 ಮುಟ್ಟ ಆಯ್ತು ಬಗ್ಗೆ ಇದಾಲೆಜ್ಜಿ ಐದು ಬತ್ತಕ್ಕೆ ಏನೊಂದು ಜನರ ಏನಂದಿತ್ತೆ ಅಪ್ಪ 2017 ಯಾನು ಗಣಪತಿ ಭಟ್ರು ಇರ್ತೀರತ್ತ ಮೂಲು ಡಾಕ್ಯುಮೆಂಟ್ರಿ ಆರ ಮುಖಾಂತರ ಕೊರ್ನು ಆರು ಎರಡ ಬಂಡೇರು ದುಡ್ಡುಗೆ ತಂದಿರು ಅವು ಆತಂದು ಒಂದು ಬಂಡೇರು ಬೊಕ್ಕ ಬತ್ತು ಮೂಲು ತೂನಕ್ಕೆ ಆತನ ಲೆಜ್ಜಿದ್ದಲ್ಲ ಇಜ್ಜಿ ಅರಿಬೇಕು 25 ಇರ್ತು ಯಾನು ವಾಪಸ್ ಅರ್ಜಿಗೋದು 25 ಅರ್ಜಿಗೆ ಹೊತ್ತು ಈತ ಸಮಯ ಎಲ್ಲ ಆತಜ್ಜಿ. ಲೋಕಾಯುಕ್ತ ದಾಳಿ ಕುರಿತಂತೆ ಕೌಕ್ರಾಡಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂಥ ಹನೀಫ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ನೋಡು. ಇದರ ಬಗ್ಗೆ ನಮಗೆ ಯಾವುದೂ ಮಾಹಿತಿ ಇರಲಿಲ್ಲ. ಇವತ್ತು ಗ್ರಾಮ ಪಂಚಾಯತಿ ನಮಗೆ ಒಂದು ಸಭೆ ಇತ್ತು, ಅದಕ್ಕೆ ನಾವು ಬಂದು ನೋಡುವಾಗ ಇಲ್ಲಿ ದಾಳಿ ನಡೆದದ್ದು ನಮಗೆ ಗೊತ್ತಾಯಿತು. ಇದನ್ನು ವಿಚಾರಿಸಿದಾಗ 2017ರಲ್ಲಿ ಏನೋ ಅರ್ಜಿ ಕೊಟ್ಟಿದ್ರಂತೆ ಖಾತೆ ಬದಲಾವಣೆಗೆ. ಅದನ್ನು ಕಂಪ್ಯೂಟ್ರಿಗೆ ಅಳವಡಿಕೆ ಮಾಡಿದ್ದು ಅದರ ದಾಖಲೆ ಪತ್ರ ಬಂದಿರೋದ ಕಾರಣ ಆಗಿಲ್ಲ ಅಂತ ನಾವು ಅಭಿವೃದ್ಧಿ ಅಧಿಕಾರಿಯವರು ಹೇಳಿದರು ಮಾಹಿತಿ ಇದರ ಬಗ್ಗೆ. ಭಟ್ರ ಹತ್ರ ಕೇಳುವಾಗ ನಾವು ಇದರ ಮುಂಚೆನೇ ಕೊಟ್ಟಿದ್ದೇವೆ, ನಮಗೆ ಖಾತೆ ಬದಲಾವಣೆ ಆಗಲಿಲ್ಲ ಅಂತ ಅವರು ಹೇಳ್ತಾಯಿದ್ರು ಅಷ್ಟೇ. ಬೇರೆ ಏನು ಮಾಹಿತಿ ಇದ್ರ ಬಗ್ಗೆ ಗೊತ್ತಿಲ್ಲ. ವಸಂತರವರು ಆಡಳಿತ ಮಂಡಳಿಯ ಬಗ್ಗೆ ಈ ಬಗ್ಗೆ ಗಮನ ಕೊಡಲಿಲ್ಲ ಏನಾದರೂ? ಸಾಮಾನ್ಯ ಸಭೆಗೆ ನಮಗೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಯಾವುದೇ ಮಾಹಿತಿ ಬಂದಿರಲಿಲ್ಲ ಇದರ ಬಗ್ಗೆ. ಅವ್ರು ನಮಗೆ ಯಾವುದೇ ಮಾಹಿತಿ ಕೊಟ್ಟಿರಲಿಲ್ಲ. ನಮಗೆ ಇವತ್ತು ಅದರ ದಾಳಿಯ ಬಗ್ಗೆ ಆದಾಗ ಮಾತ್ರ ಇದರ ಬಗ್ಗೆ ಗೊತ್ತಾಯಿತು, ಅಲ್ಲದೆ ಬೇರೆ ಮಾಹಿತಿ ಇಲ್ಲ ಅದರ ಬಗ್ಗೆ. ಲೋಕಾಯುಕ್ತ ಪೊಲೀಸರ ವಶದಲ್ಲಿರುವಂತಹ ಕೌಕ್ರಾಡಿ ಗ್ರಾಮ ಪಂಚಾಯತ್ ಪಿ ಡಿ ಆಗಿರುವ ಮಹೇಶ್ ಅವರನ್ನು ಈಗಾಗಲೇ ವೈದ್ಯಕೀಯ ತಪಾಸಣೆ ಕೂಡ ಒಳಪಡಿಸಿದ್ದಾರೆ. ಇಲ್ಲಿ ಕಚೇರಿಯೊಳಗಿರುವಂಥ CCTVಗಳನ್ನು ಕೂಡ ಪರಿಶೀಲನೆ ನಡೆಸುತ್ತಿದ್ದಾರೆ. ಈಗಾಗಲೇ ದೂರುದಾರರು ಕೂಡ ಒಳಗಿದ್ದು ಅವರಿಂದ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಸಮದ್ ಕುರಿಯಾ ಜೊತೆ ಹರೀಶ್ ಬಾರಿಂಜ, ಸುದ್ದಿ ನ್ಯೂಸ್, ಕೌಕ್ರಾಡಿ. ಒಂದೇ ಸೂರಿನಡಿ ಅಭೂತಪೂರ್ವ ಬಟ್ಟೆಗಳ ಭಂಡಾರ. ಪುತ್ತೂರಿನ ಮಹತೋಬಾರ ದೇವಾಲಯದ ಸಭಾಭವನದಲ್ಲಿ ತೆರೆದುಕೊಂಡಿದೆ ವಿನೂತನ ಬಟ್ಟೆಗಳ ಲೋಕ. ಇದು ಪುತ್ತೂರಿನ ಹತ್ತೂರಿನ ಜನರಿಗಾಗಿ ವಿಶೇಷ ಕೊಡುಗೆ. ಯಾವುದೇ ವಸ್ತು ಖರೀದಿಸಿ ಕೇವಲ 199 ರೂಪಾಯಿಗೆ ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟದ ಅಸಂಖ್ಯಾತ ಅತ್ಯುತ್ತಮ ವಿನ್ಯಾಸವುಳ್ಳ ಎಲ್ಲಾ ತರಹದ ಸೀರೆ, ಧೋತಿ, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್ಗಳು, ಶರ್ಟ್, ಜೀನ್ಸ್ ಪ್ಯಾಂಟ್ಗಳು, ನೈಟಿ, ಜರ್ಕಿನ್, ಬಾಬಾ ಸೂಟ್, ಚಪ್ಪಲಿಗಳು, ಬ್ಯಾಗ್, ಆಟಿಕೆ, ಇನ್ನಷ್ಟು ಮತ್ತಷ್ಟು ನಿಮಗಾಗಿ ವಿನೂತನ ವಿಶೇಷ ಆಕರ್ಷಕ ಬೆಲೆಗೆ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ, ಪುತ್ತೂರು. 5/6/2023 ಪ್ರಾರಂಭ. ನೀವು ಭೇಟಿ ಕೊಡಿ, ನಿಮ್ಮವರನ್ನು ಕರೆತನ್ನಿ. ಇದು ವಿನೂತನ ಬಟ್ಟೆಗಳ ಕಲೆಕ್ಷನ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.